ಮೂವರು ಯುವತಿಯರು ಕಂಠಪೂರ್ತಿ ಕುಡಿದು ನಡು ರಸ್ತೆಯಲ್ಲಿಯೇ ಪೊಲೀಸ್ ಅಧಿಕಾರಿಗಳ ಜೊತೆ ಅಸಭ್ಯವಾಗಿ ವರ್ತಿಸಿ ಕೊರಳ ಪಟ್ಟಿಯನ್ನು ಹಿಡಿದು ಎಳೆದಾಡಿದಂತಹ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದೆ. ಕುಡಿದ ಗುಂಗಿನಲ್ಲಿ ಮೂವರು ಯುವತಿಯರು ರಸ್ತೆಯಲ್ಲೇ ಗಲಾಟೆ ಮಾಡಿದ್ದು ಕಾರು ಚಾಲಕನನ್ನ ಹೊರಗೆ ಎಳೆದು ಕಾರನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ಧ್ವಂಸ ಮಾಡಲು ಯತ್ನವನ್ನ ಮಾಡಿದ್ದಾರೆ. ಈ ವಿಚಾರ ತಿಳಿದು ಘಟನಾ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಬರ್ತಾ ಇದ್ದಂತೆಯೇ ಅವರ ಕೊರಳ ಪಟ್ಟಿ ಹಿಡಿದಂತಹ ಯುವತಿಯೊಬ್ಬಳು ಆವಾಜನ್ನ ಹಾಕಿದ್ದಾಳೆ. ಅವರ ಬಳಿ ಇದ್ದಂತಹ ಪಿಸ್ತೂಲ್ ಅನ್ನು ಕಿತ್ತುಕೊಂಡು ಅನುಚಿತವಾಗಿ ವರ್ತಿಸಿ ಧಮಕಿಯನ್ನು ಹಾಕಿದ್ದಾಳೆ. ಸದ್ಯ ಈ ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ. बुलाए ना सर आपने, बहुत बहुत मेहरबानी सर आपका. इन लोगों ने ना ओला उबर के ड्राइवर को एकदम पागल समझ रखा है. तेरी माँ की ओके 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 कोई बात नहीं, आपका हक है गाली देना. ठीक है ठीक है, बिंदास, कोई प्रॉब्लम नहीं. ठीक है, मुंबई पुलिस देख रही है वीडियो. अच्छा हाँ, अब गाली दो. अच्छा? अब गाली दो ना. पुलिस हाँ जस्ट गेट यू नो दैट हाँ दिस गाय जो वीडियो ले रहा है उसने हाँ. मुझे कल किया. अच्छा ठीक, सेकंडली ओके उसने मेरी मारी ओके. और थर्डली मैं इसका वीडियो लेके मेरा गाड़ी का नुकसान होएगा तो वो भी पैसा आपको भर के देना पड़ेगा. मारूंगी. नहीं और thirdly, ये देखो, ये दोनों है, इनके फ्रेंड है दोनों, ये दोनों भी है.